ಧೂಮ್ರಾಕ್ಷರನ್ನೇ ಕಳಿಸಿಕೊಟ್ಟೆ ಕರೆತರುವುದಕ್ಕಾಗಿ. ಆದ್ರೆ ಏನು ಮಾಡೋಣಯ್ಯ, ನೋಡುತ್ತಿದ್ದಂತೆಯೇ ಕೇವಲ ತನ್ನ ಹೂಂಕಾರ ಮಾತ್ರದಿಂದ ಧೂಮ್ರಾಕ್ಷರನ್ನು ಸುಟ್ಟು ಆಮೇಲೆ ತಿಳಿದಂತಹ ನಾನು ಗಂಡುಗಳಿಗಾದಂತಹ ಚಂಡಮುಂಡರನ್ನೇ ಕಳುಹಿಸಿಕೊಟ್ಟೆ. ಪರಿಣಾಮವಾಗಿ ಚಂಡಮುಂಡರನ್ನು ಚಂಡಿಕೆಯಾಗಿ ಬಂದು ಚಂಡಮುಂಡರ ಈಗ ಚಂಡಮುಂಡರ ಅವಧಿ ಹೋಗಿ ನಿಜ ಮತ್ತೀಗ ನೀನು ಹೊರಟದರ ಅರ್ಥ ಇದನ್ನು ತಿಳಿದಂತಹ ನಾನು ಸೈರಿಸಿಕೊಂಡು ಕುಳಿತುಕೊಳ್ಳುವಂತಹ ವ್ಯವಧಾನ ನನಗಿಲ್ಲ ಎನ್ನುವ ಹಾಗೆ ರಥವನ್ನು ಏರಿದ್ದೇನೆ, ಆಯುಧವನ್ನು ಹಿಡಿದಿದ್ದೇನೆ. ಕದಂಬ ಕಾಂತಾರಕ್ಕೆ ಇದು ಅಗತ್ಯ. ನಿನ್ನ ನಿರ್ಣಯವನ್ನು ಯಾಕೆಂದು ಪ್ರಶ್ನಿಸುವ ಎದೆಗಾರಿಕೆ ಇದ್ದವ ಮೂರು ಲೋಕಗಳಲ್ಲಿ ಯಾರು ಇಲ್ಲ. ಆದರೂ ಅಳಿಯನನ್ನುವಂತಹ ಅಕ್ಕರೆಯನ್ನು ನೀವು ನನ್ನಲ್ಲಿ ಕಾಣಿಸಿದ್ದರಿಂದ ಆ ಸಲುಗೆಯನ್ನು ಉಪಯೋಗಿಸಿಕೊಂಡು ನನ್ನ ಅಂತರಂಗವನ್ನು ವಿಶದೀಕರಿಸುತ್ತೇನೆ. ಅವಧರಿಸಬೇಕು. ಪರಮ ಕಾರ್ಯದಲ್ಲಿ ನಿನ್ನನ್ನು ನೀನು ತೊಡಗಿಸಿಕೊಂಡ ಈಗ ಅದೆಲ್ಲವನ್ನು ಮರೆತು ಆ
ಹೆಣ್ಣಿನ ವಿಚಾರವಾಗಿ ಇಷ್ಟೊಂದು ಆಸಕ್ತಿಯನ್ನು ಹೊಂದುತ್ತೀಂತಾದ್ರೆ ಪ್ರಭೋ ಭ್ರಮೆಗೊಳಗಾಗಿದ್ದಿ ಎನ್ನುವುದು ಸ್ಪಷ್ಟವಾಗಿದೆ. ಕೇವಲ ಹೆಣ್ಣಿನ ರೂಪವನ್ನು ಕಂಡಲ್ಲ, ಚಂಡಮುಂಡರ ವಚನವನ್ನು ಕೇಳಿ ನೀನು ಭ್ರಮೆಗೊಳಗಾಗಿದ್ದಿ. ಬಹುಶಃ ನಿನಗೆ ಸರಿಯಾಗಿಯೇ ತುಂಬಿಸಿರಬೇಕು. ಅವರು ತ್ರಿಭುವನಾಧಿಕಾರಿಯಾದ ನೀನು ತ್ರಿಲೋಕ ಸುಂದರಿಯಾದ ಹೆಣ್ಣನ್ನು ಕೈ ಹಿಡಿಯದೆ ಹೋದರೆ ನಿನ್ನ ಈ ತನಕದ ಅಧಿಕಾರಕ್ಕೆ ಒಂದು ಕೊರತೆಯಾಗಿ ಇದು ಕಾಣುತ್ತದೆ. ಅಯ್ಯ ರಕ್ತಬೀಜ, ಅರಮನೆ ಒಳಗೆ 1000 ಮಂದಿ ಇರಬಹುದು, ಆದರೆ ಅರಮನೆ ಎಣಿಸಿಕೊಳ್ಳುವುದಕ್ಕೆ ರಾಣಿಯೊಬ್ಬಳ ಅವಶ್ಯಕತೆ ಇದೆ. ನನ್ನ ವಾಮಭಾಗವನ್ನು ಅಲಂಕರಿಸುವುದಕ್ಕೆ ಸರಿಯಾದಂತಹ ಹೆಣ್ಣು ಎನ್ನುವ ಹಾಗೆ ಚಂಡಮುಂಡರನ್ನು ಅರಿಹಿದರು, ರೂಪ ಲಾವಣ್ಯವನ್ನು ವರ್ಣಿಸಿದರು. ಇದನ್ನು ತಿಳಿದಂತಹ ನಾನು ಆಕೆಯನ್ನು ಮದುವೆಯಾಗುವುದಕ್ಕೆ ನಾನು ಹೊರಟಿದ್ದೇನೆ. ಪ್ರಭೋ ಪ್ರಭೋ ಪ್ರಭೋ, ಕೇವಲ ಚಂಡಮುಂಡರ ಕಣ್ಣಿನಿಂದ ಕಂಡದ್ದನ್ನು ನೀನು ವಿಶ್ವಾಸಪೂರ್ಣವಾಗಿ ತೆಗೆದುಕೊಂಡು ಈ ಪ್ರಪಂಚದಲ್ಲಿ ದೃಷ್ಟಿ ವಿಭಿನ್ನವಾಗಿರ್ತದೆ, ದೃಷ್ಟಿಗನುಗುಣವಾಗಿ ಸೃಷ್ಟಿಯೂ ಇರ್ತದೆ. ಈ ಯಥಾರ್ಥವನ್ನು ನೀನು ಗ್ರಹಿಸುವುದಕ್ಕೆ ಸಾಮರ್ಥ್ಯ ಇಲ್ಲದೆ ಇದ್ದವನೇ ನಾನು. ಚಂಡಮುಂಡರಿಗೆ ಚಂದ ಕಂಡದ್ದು ನಿನಗೆ ಚಂದ ಕಾಣಬೇಕೆಂದೇನೂ ಇಲ್ಲ, ಅಥವಾ ಲೋಕಕ್ಕೆ ಚಂದ ಕಾಣಬೇಕೆಂದೇನೂ ಇಲ್ಲ, ಅಥವಾ ಸೌಂದರ್ಯ ಅನ್ನುವುದು ಇರುವುದು ಎಲ್ಲಿ ಯಾವುದೋ ಒಂದು ವಸ್ತುವಿನಲ್ಲಿ ಅಲ್ಲ, ಕಾಣುವನ ಕಣ್ಣಿನಲ್ಲಿ. ಯಾವುದನ್ನು ಕಂಡು ಸರಿಯಾಗಿ ಆಸ್ವಾದಿಸುವ ಆರೋಗ್ಯಪೂರ್ಣವಾದಂತಹ ಮನಸ್ಸು ನಮಗಿದೆ, ಆಗ ಎಲ್ಲವೂ ಸೊಗಸಾಗಿ ಕಾಣುತ್ತದೆ. ಇಷ್ಟರ ತನಕ ಕನ್ನಡಿ ನೋಡುವಾಗ ನಿನ್ನ ಮುಖ ನಿನಗೆ ಚಂದ ಕಾಣುತ್ತದೆ, ಮತ್ತೀಗ ಆ ಹೆಣ್ಣಿನ ಕುರಿತಾಗಿ ನಿನಗೆ ಆಸಕ್ತಿ ಮೂಡುವುದಕ್ಕೆ ತೊಡಗಿದ್ದೇನು ಹೇಳು. ಹಾಗಿದ್ರೇನು ಯಾವುದೋ ಒಂದು ಭ್ರಮೆಗೊಳಗಾಗಿದ್ದೆ ಎನ್ನುವುದು ಸ್ಪಷ್ಟವಾಗಿದೆ. ಅಥವಾ ಕೈ ಹಿಡಿಯುವಂತಹ ಹೆಣ್ಣನ ಪೂರ್ವಾಪುರವನ್ನು ವಿಚಾರಿಸದೆ ನೀನೊಂದು ನಿರ್ಣಯವನ್ನು ಕೈಗೊಳ್ಳುವುದಕ್ಕೆ ಬುದ್ಧಿವಂತನಾದರೆ ಹೇಗೆ ಸಾಧ್ಯವಾಗುತ್ತದೆ? ಇದಕ್ಕಿಂತ ಮೊದಲು ಕೈಗೊಳ್ಳುವಂತಹ ಕಾರ್ಯವನ್ನು 10 ಹಲವು ಸಲ ಯೋಚಿಸಿ ನಿರ್ಣಯವನ್ನು ಕೈಗೊಳ್ಳುತ್ತಿದ್ದವ ಈಗ ಏಕಾಏಕಿಯಾಗಿ ಆ ಹೆಣ್ಣನ್ನು ಕೈ ಹಿಡಿಯುವಂತಹ ಬಗೆಗೆ ನೀನು ಮುಂದಾಗಿದ್ದಂತಾದ್ರೆ ಪ್ರಭೋ, ಇದು ಬುದ್ಧಿಯ ಬಲದಿಂದ ಕೈಗೊಂಡ ತೀರ್ಮಾನವಲ್ಲ, ಬದಲಾಗಿ ಮನ್ಮಥನ ಶರಕ್ಕೆ ಸಿಲುಕಿದ ಗಾಳಿಗೊಡ್ಡಿದ ಸೊಡಲಿನಂತೆ ಕಟ್ಟೆಡೆಗೆ ವಾಲುವ ಹುಚ್ಚು ಕುದುರೆಯ ಪಾದಿಯ ಮನಸ್ಸಿನ ನಿರ್ಣಯದಿಂದ ಸಿದ್ಧವಾದಂತಹ ಬಗೆ ಅನ್ನುವುದು ಸ್ಪಷ್ಟವಾಗುತ್ತದೆ. ಯಾಕೆ ನಿನಗೆ ಹೀಗಿದ್ದ ಯೋಚನೆ? ಅಯ್ಯ ರಕ್ತಬೀಜ, ಕಾಂತಾರದಲ್ಲಿರುವಂತಹ ಹೆಣ್ಣು ಒಬ್ಬ ತರುಣಿ ಎನ್ನುವ ಕಾರಣಕ್ಕಾಗಿ ಮದುವೆಯಾಗುವುದಕ್ಕೆ ನಾನು ಹೊರಟಿದ್ದೇನೆ. ಇದರಲ್ಲಿ ತಪ್ಪೇಳಿದ ಅವಳು ತರುಣಿ. ತರುಣಿ ಯಾವ ಲೆಕ್ಕದಿಂದ ಅಳತೆ ಮಾಡಿದೆ? ಮತ್ತೆ ತರುಣಿ ಎಲ್ಲ ಯಾರಾಕೆ?
ನಿನ್ನನ್ನು ಆಕ್ಷೇಪಿಸುವುದಕ್ಕೆ ಏನು ಅಲ್ವೇ ಅಲ್ಲ. ನನಗೀಗ ಅನ್ನಿಸ್ತದೆ ಏನು ನಡೆದ ಒಂದೊಂದು ಘಟನೆಗಳನ್ನು ನಾವು ಮೆಲುಕು ಹಾಕಿದರೆ ಆಕೆ ಸಾಮಾನ್ಯ ಹೆಣ್ಣಲ್ಲ. ತಂದೆ ತಾಯಿಗಳ ಬಸಿರಿನಿಂದ ಹೊಗೆದು ಬಂದಂತಹ ಹೆಣ್ಣೆಂದು ತರ್ಕಿಸುವುದಕ್ಕೆ ನಮಗೆ ಯಾವ ಆಧಾರವೂ ಸಿಕ್ಕುವುದಿಲ್ಲ. ಕಾರಣಾಂತರದಲ್ಲಿದ್ದಾಳೆ. ಕೇವಲ ನಿರ್ಜನವಾದ ಪ್ರದೇಶದಲ್ಲಿ ತನ್ನ ಸೌಂದರ್ಯದಿಂದ ಪರಿಸರವನ್ನೆಲ್ಲ ಬೆಳಗುತ್ತಿದ್ದಾಳೆ. ಪ್ರಭು, ಒಬ್ಬೊಬ್ಬ ವ್ಯಕ್ತಿಯ ಪ್ರಭಾವದಿಂದ ಅವನ ಹಿನ್ನೆಲೆಯಲ್ಲಿ ಒಂದು ಪ್ರಭಾವಲಯ ಸಿದ್ಧವಾಗುತ್ತದೆ. ನೀನು ಯೋಚಿಸು. ಏನು ಆದಿತ್ಯ ಕೋಟಿ ತೇಜಸ್ಸಿನಿಂದ ರಾರಾಜಿಸುತ್ತಿರುವ ಹೆಣ್ಣು ಚಂಡಮುಂಡರು ಇದನ್ನು ಬಂದು ಹೇಳಿ. ಹಾಗಿದ್ರೆ ಒಂದು ಸಾಮಾನ್ಯ ಈ ಪ್ರಪಂಚದ ಲೌಕಿಕವಾದಂತಹ ಮಿತಿಯ ಪರಿಧಿಯೊಳಗೆ ಹುಟ್ಟಿಕೊಂಡಂತಹ ಒಬ್ಬಳಾಗಿ ಹೆಣ್ಣಿಗೆ ಅಷ್ಟು ತೇಜಸ್ಸು ಬರುವುದಕ್ಕೆ ಹೇಗೆ ಸಾಧ್ಯ? ನೀನು ತ್ರಿಭುವನಾಧಿಕಾರಿ. ಮತ್ತೆ ನೀವು ಕತ್ತಲಿಗೆ ಹೋಗಬೇಕಿದ್ರೆ ಬೆಳಕೇ ಬೇಕು. ನಿನ್ನ ಬೆಳಕು ಇನ್ನೊಬ್ಬರಿಗೆ ಬೆಳಕಾಗುವುದು. ಹಾಗಿದ್ರೆ ನಿನಗಿಲ್ಲದೆ ಇದ್ದ ತೇಜಸ್ ಅಲ್ಲಿ ಹೇಗೆ ಬರ್ತದೆ? ಇದೆಂದರೆ ನಾವು ಆಲೋಚಿಸಬೇಕು. ಆದಿತ್ಯ ಕೋಟಿ ಅಂದ್ರೆ ಕೋಟಿ ಸೂರ್ಯನ ತೇಜಸ್ಸನ್ನು ಹಾಗೆ ನೀನು ಸಪ್ತಾಗಿ ಕಲ್ಪಿಸಿಕೊಂಡಿರು ಅಲ್ಲ. ಮತ್ತೆ ಕೋಟಿ ಸಂಖ್ಯೆಯ ಆದಿತ್ಯರ ತೇಜಸ್ಸು 33 ಕೋಟಿ ಆದಿತ್ಯ ಅವರ ತೇಜಸ್ಸೆಲ್ಲ ಕ್ರೋಢೀಕರಣವಾಗಿ ಆ ದಿವ್ಯ ಬೆಳಕನ್ನು ಪರಿಸರದಲ್ಲಿ ಧರಿಸುತ್ತಾ ನೆಲನಿಂತಿದ್ದಾಳೆ ಆ ಹೆಣ್ಣು. ಇದನ್ನು ನಾವು ಯೋಚಿಸಬೇಕಾಗಿದೆ. ಹಾಗಿದ್ರೆ ಯಾವುದು ದೇವತೆಗಳ ತೇಜಸ್ಸು? ಈ ಪ್ರಪಂಚದಲ್ಲಿ ಹುಟ್ಟುವ ಪ್ರತಿಯೊಂದು ಆತ್ಮಸಹಿತವಾದಂತಹ ಜೀವಿಯ ಅಂತರಂಗದಲ್ಲಿ ನಿಕ್ಷೇಪವಾಗಿರುವಂತಹ ಒಂದು ಚೇತನ ಸ್ವರೂಪವಿದೆ. ಅದು ಇನ್ನೊಬ್ಬರಿಂದ ಕತ್ತರಿಸಲ್ಪಡುವುದಿಲ್ಲ. ಮತ್ತೆ ನೀರಿನಲ್ಲಿ ಹಾಕಿದ್ರೆ ನೋಯುವುದಿಲ್ಲ, ಬಿಸಿಲಿನಲ್ಲಿ ಒಣಗುವುದಿಲ್ಲ. ಅಂತಹ ದಿವ್ಯವಾದ ಪರಾತ್ಪರವಾದಂತಹ ಅದನ್ನೇ ಪರಮಾತ್ಮನ ಅಂಶಸ್ವರೂಪವೆಂದರೆ. ಪ್ರಭು, ಹಾಗಿದ್ರೆ ಈ ಪ್ರಪಂಚದ ಸಕಲ ಜೀವಿಗಳಲ್ಲಿ ಅಂತರ್ಮುಖಿಯಾಗಿ ಸೇರಿಕೊಂಡಿರುವ ಆ ಅಂತಃಸತ್ವವೇ ಕ್ರೋಢೀಕರಣಗೊಂಡು ಪ್ರತ್ಯೇಕವಾಗಿ ಇಂದೀಗ ಕದಂಬ ಕಾಂತಾರದಲ್ಲಿ ನೆಲೆ ನಿಂತಿದೆ. ಯಾಕಂದರೆ ಪ್ರಪಂಚದಲ್ಲಿ ಎಲ್ಲೆಡೆಯಲ್ಲಿಯೂ ತಾನಿರುತ್ತಾ ತಾನು ಕಾಣಿಸಿಕೊಳ್ಳದೆಯೂ ಇರುವುದಕ್ಕೂ ಪ್ರಪಂಚದಲ್ಲಿ ತಾನೂ ಕಾಣಿಸಿಕೊಳ್ಳುತ್ತಾ ಎಲ್ಲದರ ಮಧ್ಯದಲ್ಲಿ ಒಂದಾಗಿ ಇರುವುದಕ್ಕೂ ಆ ದಿವ್ಯ ಶಕ್ತಿಗೆ ಸಾಮರ್ಥ್ಯ ಉಂಟು. ಕಳವೈಶನ ವಧೆಯ ಕಾಲದಲ್ಲಿ ಇದಕ್ಕೆ ನಮಗೆ ಸ್ಪಷ್ಟವಾದಂತಹ ನಿದರ್ಶನ ಸಿಗ್ತದೆ. ಮಹಿಳೆಯಿಂದ ಸೋತಂತಹ ದೇವತೆಗಳಲ್ಲಿ ತಮ್ಮಲ್ಲಿದ್ದಂತಹ ಅಂತಃಸತ್ವವನ್ನು ಹೊರಗಡೆ ಹುವುದರಿಂದ ದಿವ್ಯವಾದಂತಹ ಒಂದು ಆಕೃತಿಯನ್ನು ಸಾಕ್ಷಾತ್ಕರಿಸಿಕೊಂಡರು ಅಂತ ನಾವು ಇತಿಹಾಸವನ್ನು ಕೇಳುತ್ತೇವೆ. ಹಾಗಿದ್ರೆ ಆ ಕಾಲದಲ್ಲಿ ದೇವತೆಗಳಿಗೆ ಚೇತನವಿಲ್ಲವೆ ಕೇಳಿದ್ರೆ ಉಂಟು, ದಿವ್ಯ ಚೇತನವನ್ನು ಹೊರಗೆ ಕಾಣಿಸಿಕೊಳ್ಳಿಲ್ವೇ ಕೇಳಿದ್ರೆ ಉಂಟು. ಹಾಗಿದ್ರೆ ಇದ್ದೂ ಇಲ್ಲದಂತಿರುವ ಎರಡು ಕಾಲದಲ್ಲಿಯೂ ಎರಡೂ ಕಡೆಯಲ್ಲಿ ಇರಬಲ್ಲ ದಿವ್ಯ ಸಾಮರ್ಥ್ಯವನ್ನು ಹೊಂದಿದ್ದನ್ನು ಮಾಯೆ ಎಂದೇ ನಾವು ಗುರುತಿಸಬೇಕಾಗಿದೆ. ಶುಂಭನಗ ಶೋಣಿತಾನಗರದ ಸಿಂಹಾಸನದಲ್ಲಿ ಕುಳಿತರೆ ದೇವಲೋಕದಲ್ಲಿ ಕಾಣಿಸಿಕೊಳ್ಳಿಕ್ಕೆ ಆಗುವುದಿಲ್ಲ. ದೇವಲೋಕದ ಸಿಂಹಾಸನದಲ್ಲಿ ಕುಳಿತ ಕಾಲಕ್ಕೆ ನೀನು ಕುಳಿತುಕೊಳ್ಳುವ ಈ ಜಾಗ ಬರಿದಾಗಿ ಇರುತ್ತದೆ. ಎರಡೂ ಕಾಲದಲ್ಲಿಯೂ ಏಕಕಾಲದಲ್ಲಿ ಎರಡೂ ಕಡೆಯಲ್ಲಿಯೂ ಕಾಣಿಸಿಕೊಳ್ಳಬಲ್ಲಂತಹ ಸಾಮರ್ಥ್ಯ ಇರುವವಳು ಮಾಯಾ ಸ್ವರೂಪಿಣಿ ಮಾತ್ರ ಈ ಪ್ರಪಂಚದಲ್ಲಿ. ಹಾಗಿದ್ರೆ ಸೃಷ್ಟಿಗೊಂಡಂತಹ ಸಕಲ ಜೀವಿಗಳಲ್ಲಿ ಅಂತಃಸತ್ವ ಸ್ವರೂಪದಿಂದಲೂ ಕಾಣಿಸಿಕೊಳ್ಳುತ್ತಾ ಪ್ರತ್ಯೇಕವಾಗಿ ತನ್ನದೊಂದು ಅಸ್ತಿತ್ವವನ್ನು ಪ್ರಪಂಚದಲ್ಲಿ ಕಾಣಿಸಿಕೊಳ್ಳುತ್ತಾ ನೆಲೆನಿಂತಿದ್ದಾರೆ ಆದಿ ಕದಂಬ ಕಾಂತಾರದಲ್ಲಿ. ಆದ್ರೆ ಅವಳು ಆದಿಮಾಯೇ ಇರಬೇಕು, ಸರ್ವೇಶ್ವರಿಯೇ ಇರಬೇಕು, ಸರ್ವಶಕ್ತಿ ಸ್ವರೂಪಿಣಿಯೂ ಇರಬೇಕು, ಲೋಕನಾಯಕ ಅನೇಕ ರೂಪಿಣಿ, ಏಕರೂಪಿಣಿಯೂ ಹೌದು. ಏಕರೂಪಿಣಿ ಯಾಕೆಂದ್ರೆ ದೇಹದ ಯಾವುದೇ ವಿಕಾರಾದಿಗಳಿಗೆ ಒಳಗಾಗದೇ ಇದ್ದವರು ಅಂತಲ್ಲ. ನೀನು ಹುಟ್ಟುವಾಗ ಸಣ್ಣಗಿತ್ತು, ಈಗ ಬೆಳೆದು ದೊಡ್ಡವನಾಗಿ ಹಾಗೆ ಮುದುಕನಾಗುತ್ತೆ. ಅವಳಿಗೆ ಆ ಸ್ಥಿತಿಯೇ ಇದೆ. ಮತ್ತೆ ಸದಾ ಕಾಲ ಒಂದೇ ಹರೆಯದಿಂದ ಕಾಣಿಸಿಕೊಳ್ಳುವುದಕ್ಕೆ ಸಾಮರ್ಥ್ಯವನ್ನು ಹೊಂದಿದವಳು. ಆದ್ದರಿಂದಲೇ ಏಕರೂಪಿಣಿ, ದೇಹದ ವಿಕಾರಾದಿಗಳಿಂದ ದೂರವಾದವಳು. ಅಂತವಳನ್ನು ದೇಹದ ವಿಕಾರ ಇರುವ ನೀನು ಸತಿಯಾಗಿ ಹೊಂದುತ್ತೇನೆನ್ನುವ ಬಯಸುವ ಅಪೇಕ್ಷೆಯೇ ತೀರಾ ಸರಳ, ತುಂಬಾ ಸಹಜವಾಗುತ್ತದೆ. ಯಾಕಂದ್ರೆ ನಾವು ನಾಳೆ ಮುದುಕರಾಗುತ್ತೇವೆ, ನಿನ್ನ ಕೈ ಹಿಡಿದ ಹೆಂಡತಿಗೆ ಪ್ರಾಯವೇ ಆಗುವುದಿಲ್ಲ. ಅದು ಹೇಳಿದ್ ನಾನು. ಆಗ ಏನಾಗ್ತದೆ ಅವತ್ತು ಆಲೋಚನೆ ಮಾಡ್ತದೆ. ಆದ್ದರಿಂದ ಅವಳನ್ನು ಶಾಶ್ವತವಾಗಿ ಬಾಳಿಸುವುದಕ್ಕೆ ನಮಗೆ ಅರ್ಹತೆ ಸಾಕಾಗುವುದಿಲ್ಲ. ಈ ದೇಹದಾರಿಗಳಾಗಿ ಪ್ರಪಂಚದಲ್ಲಿ ಒಗೆದು ಬಂದಂತಹ ನಾವು ನಷ್ಟವಾಗುವಂತಹ ಯಾವುದೇ ಒಂದು ನಿರ್ಣಯವನ್ನು ಕೈಗೊಳ್ಳುವುದು ತರವಲ್ಲ. ದೇವತೆಗಳನ್ನು ಹೊರೆಯುವ ಉದ್ದೇಶಕ್ಕೆ ನಾವು ಇಂದು ಕೊಟ್ಟ ಹಾಗಾಗ್ತದೆ. ಪ್ರಭು, ದೇವತೆಗಳನ್ನು ಸಲಹುವ ನಿರ್ಣಯದಿಂದಲೇ ಬಂದ ಹೆಣ್ಣನ್ನು ವಿನಾಕಾರಣವಾಗಿ ನಾವು ನುಡಿಸುವುದಕ್ಕೋ ಕೆಡಿಸುವುದಕ್ಕೋ ಮಾತಾಡಿಸುವುದಕ್ಕೋ ಮುಂದಾಗಿ ನಮ್ಮ ಸರ್ವನಾಶಕ್ಕೆ ದಾರಿಯನ್ನು ನಾವೇ ಹುಡುಕಿದಂತಹ ಬಗೆಯಾದ ಕೂಡಲು ನಿನಗೆ ಈ ಮದುವೆ ಯೋಚನೆ ಅಯ್ಯ ರಕ್ತಬೀಜ, ಅಂತಹ ಶಕ್ತಿವಂತರಿಗೆ ಹೋದಾಗಿದ್ರೆ ನಮ್ಮ ಈ ಶೋಣಿತಾಪುರದಲ್ಲಿ ಯಾಕೆ ಶಕ್ತಿಯಲ್ಲಿ ಪ್ರದರ್ಶನ ಮಾಡಿದ್ದಾರೆ?
ನೀನು ಅಪ್ರಯೋಜಕವಾಗಿ ನೀನು ಯಮನು ಪ್ರಿಯ ಎದಗೆ ದೈತ್ಯಾನ್ವಯವನ್ನು ದುರ್ಗೇಶ ಕೇಳುವ ಮಾತ ಸುಗ್ರೀವನ ಸಂಧಾನ ವೈಫಲ್ಯವನ್ನು ಕಂಡ ಮೇಲೆ ಸಾಮದಿಂದ ಒಳಗಾಗುವ ಹೆಣ್ಣಲ್ಲ, ಅವಳ ನಿಯಮವನ್ನು ಒಪ್ಪುವ ಮನಸ್ಸೂ ನಿನಗೆ ಬರಲಿಲ್ಲ. ಆದ್ದರಿಂದ ಯಾರವಳು ನನ್ನನ್ನು ಸಮರಕ್ಕೆ ಆಹ್ವಾನಿಸುವಂತಹ ಎದೆಗಾರಿಕೆಯನ್ನು ತೋರಿದವಳು. ಅವಳ ಪಂಥವ ಮತ್ತೊಂದು ಮಣ್ಣು ತಿಲ್ಲಿ ಧೂಮ್ರಾಕ್ಷ ಆಜ್ಞೆ ಮಾಡಿದ್ದೆ ಅಲ್ವಾ? ಕಾಳಗದಲ್ಲಿ ಸೋಲಿಸಿ ಪಣಗೆದ್ದು ಅಂತ ಕರೆದದ್ದಲ್ಲ, ಕಳಿಸಿದ್ದಲ್ಲ ನೀನು. ಹಾಗೆ ಅವಳ ಹುಡುಗಿ ಕೈಯ ಕರ್ಕೊಂಡು ಬಾಯಿದ್ದಾರೆ ಅಂತ ಅವಳ ಮೂರು ಲೋಕದ ಒಡೆಯ ನಾನು. ನನ್ನ ಮುಂದೆ ಮೊನ್ನೆ ಹುಟ್ಟಿದ ಹೆಣ್ಣು ಎಂತದ್ದು? ಒಬ್ಬಳು ಯಕಶ್ಚಿತ್ ಹೆಣ್ಣು. ಆದ್ರೆ ನಡೆಯುತ್ತಾ ಇಲ್ಲ. ಧೂಮ್ರಾಕ್ಷ ಕಡಿಮೆ ಬರಲ್ಲ ಅಲ್ಲ, ಹೋದನಲ್ಲ ಅಪ್ರತಿಮ ವೀರ. ಎಲ್ಲಿ ಹೋಯ್ತು ಅವನ ಅಪ್ರತಿಮೆ? ಈಗ ಪ್ರತಿಮೆಯೇ ಇಲ್ಲ ಅಲ್ಲ, ಧೂಮ್ರಾಕ್ಷ. ನಾನು ಆಲೋಚನೆ ಮಾಡುವುದು ಅದನ್ನಲ್ಲ. ಧೂಮ್ರಾಕ್ಷ ಧೂಮವನ್ನು ಉಗುಳುತ್ತಾ ಮುಂದುವರಿಯುವ ಆ ಕಾಲದಲ್ಲಿ ಎಲ್ಲಿಂದ ಬೆಂಕಿ ಬಂತೋ ಯಾರಿಗೂ ಅವನೇ ಸುಟ್ಟು ಕರಕಲಾಗುವ ಆ ವಿಷಯ ಹೌದು. ಹೊಗೆ ಇಲ್ಲಿ ಬೆಂಕಿ ಅಂತ, ಅಲ್ಲಿ ಹೊಗೆ ಇಲ್ಲದೆ ಇದ್ದ ಬೆಂಕಿ. ಪ್ರಭು, ಹೊಗೆ ಇಲ್ಲದೆ ಇದ್ದ ಬೆಂಕಿ ಅಂದ್ರೆ ಸರ್ವ ಸಮರ್ಪಣಾ ಭಾವದಿಂದ ಯಜ್ಞದಲ್ಲಿ ಹೋಮಿಸಲ್ಪಟ್ಟಂತಹ ಹವಿಸ್ಸನ್ನು ಸ್ವೀಕರಿಸಿದ ಹುತವಚನ ಕಾಣಿಸಿಕೊಳ್ಳುವಂತಹ ಬಗೆ. ಹಾಗಿದ್ರೆ ಸರ್ವ ಸಮರ್ಪಣಾ ಭಾವದಿಂದ ಕಾಣಿಸಿಕೊಳ್ಳಬೇಕು, ಕಂಡುಕೊಳ್ಳಬೇಕು ಅವಳನ್ನು. ಈ ನಿರ್ಣಯವನ್ನು ಧೂಮ್ರಾಕ್ಷನ ಹೃದಯದಲ್ಲಿ ನಮಗೆ ಗ್ರಹಿಸುವುದಕ್ಕೆ ಬರ್ತದೆ. ಚಂಡಮುಂಡನನ್ನು ಕಳುಹಿಸಿ ಅಖಂಡ ವಿಕ್ರಮಿಗಳು ಅಜೇಯ ಸದಾ ಕಾಲ ಕೆಡದೇ ಇದ್ದ ಬ್ರಹ್ಮಚರ್ಯವನ್ನು ಹೊಂದಿದವು. ಅಂತಹ ಚಂಡಮುಂಡರ ಶಿರಸ್ಸನ್ನ ಕಾಲ್ಚಂಡಾಟಕ್ಕೆ ಅವಳು ವಿನಿಯೋಗ ಮಾಡಿ ನಾವಾಗಿ ಅವಳ ಕಾಲಿಗೆ ತಲೆವಾಗಿಸದೆ ಹೋದ್ರೆ ತಾನಾಗಿ ತಲೆ ಕಡಿದಾದ್ರೂ ಕಾಲಿಗೆ ತಾಗಿಸಿಕೊಳ್ತೇನೆ ತೋರಿಸಿದ ಚಂಡಮುಂಡರ ಪ್ರಕರಣದಲ್ಲಿ. ಅಯ್ಯ ರಕ್ತಬೀಜ, ಚಂಡಮುಂಡರ ಮುಂದವನ್ನು ಚೆಂಡಾಡಲಂತ ಬಂದು ಹೇಳಿದರು ದೂತರು. ಆದ್ರೆ ನಾನಿದನ್ನು ನಂಬುವುದಿಲ್ಲ. ಚಂಡಮುಂಡರ ಸತ್ತದ್ದು ಹೇಗೆ? ಅಪ್ರತಿಮವಾದಂತಹ ಸೌಂದರ್ಯವತೆಯನ್ನು ಕಂಡ ಕೂಡಲೇ ಇವರು ಎದೆಯೊಡೆದು ಸತ್ತಿದ್ದಾರೆ ಹೊರತು ಚೆಂಡಾಟ ಆಡಿ ಸತ್ತಿದ್ದಲ್ಲ ಅವರು. ದೇವರು ಅವರಿಗೆ ಒಡೆಯುವ ಎದೆ ಇರುತ್ತಿದ್ದರೆ ಮೊದಲಿಗೆ ಒಡೆಯಬಹುದು. ದೂರದಿಂದ ನೋಡಿದ್ದರು. ಅಲ್ಲ, ಅವರನ್ನು ಪ್ರಥಮದಲ್ಲಿ ನೋಡಿದಾಗಲೇ ಒಡೆಯುತ್ತಿದ್ದೆ. ನೀನಾದ್ರೂ ಉಳಿಯುತ್ತಿದ್ದೆ, ನಮ್ಮವರಿಗಾದ್ರೂ ಸುಖ ಇರುತ್ತೆ. ಮತ್ತೆ ಒಡೆಯಿತಲ್ಲ ಅವರೇ. ನೀನು ಸಾವಿರ ಕಾರಣ ಕೊಟ್ಟು ನನಗೆ ಅರ್ಥ ಆಗ್ತದೆ. ನನ್ನ ಬಾಯಿ ಮುಚ್ಚಿಸ್ಲಿಕ್ಕೆ ನೀನು ಯೋಚಿಸುವುದು ಬಾಯಿ ಮುಚ್ಚಿಯಲ್ಲ, ಆದ್ರೆ ಮನಸ್ಸಿಗೊಪ್ಪಿಗೆ ಆಗುವುದಿಲ್ಲ. ನನ್ನ ಮನಸ್ಸು ಸ್ಪಷ್ಟವಾಗಿ ಹೇಳ್ತದೆ, ನಿನ್ನ ನಡೆ ಯಮನ ಎಡೆಗೆ. ಅಯ್ಯ, ಹಾಗಾದ್ರೆ ನಾನು ಏನು ಮಾಡ್ಬೇಕಂತ ಹೇಳು. ಬಿಡು ಮನದ ಮೂರ್ಖತೆ ಬಿಡು, ಮನದ ಮೂರ್ಖತೆ ಬಂದವಳು ಸಾಮಾನ್ಯರಲ್ಲ. ಈ ಜಗದೊಳಗೆ ಶರಣಗೆ ಭಕ್ತಿಯುಂದ ಮೇ ಪೊಡಮಡುತ್ತೆ ಒಡಮಡು ಪಡೆದವಳ ಕಾರುಣ್ಯದಲ್ಲಿ ಜಲಜ ಬೀಜಲ ವರದ ತೆರದಲ್ಲಿ ಪಡೆದು ಸುಖವನು ಮಾಡು. ಮೊನ್ನೆ ಮೊನ್ನೆಯವರೆಗೆ ನಮ್ಮ ನೆರಳಿನಲ್ಲಿ ಬೆಳೆದವ ನನ್ನ ಕೈ ತುತ್ತು ದೇಹ ಬೆಳೆದ
ನಡೆಸಿಕೊಂಡಮ ಇವತ್ತು ನನಗಿದ್ರು ನಿಂಗೆ ಯಾಕೆ ಮಾತಾಡ್ತಾ ಇದ್ದಾನೆ ಅಂತ ತಪ್ಪಾಗಿ ಕಲ್ಪಿಸಿಕೊಳ್ಬೇಡ. ಈಗಲೂ ನಿರ್ದೇಶನ ಅಲ್ಲ ನನ್ನ, ಮತ್ತೆ ನೀನು ಪ್ರಭು. ಸಾರ್ವಕಾಲಿಕವಾದ ಈ ಪ್ರಜ್ಞೆ ಇದ್ದೇ ನಿನ್ನ ಮುಂಭಾಗದಲ್ಲಿ ವಿನೀತ ಭಾವದಿಂದ ಕೈ ಮುಗಿದು ಕೇಳಿಕೊಳ್ತಾ ಇದ್ದೇನೆ. ಏನು ಪ್ರಭು, ನೀನು ಒಳ್ಳೆದಾಗಬೇಕು ಅಂತ ಹೇಳಿದ್ರೆ ಒಳ್ಳೆದಾಗಬೇಕು. ಕೆಟ್ಟದಾಗಲಿಂದ ಯೋಚನೆ ಮಾಡಿದವರಿಗೆಲ್ಲ ಕೆಟ್ಟದಾಗಲಿ. ಇಷ್ಟೊಳಗೆ ಮಾಡಿದ್ದು ಒಳ್ಳೆದಾಗಲಿಲ್ಲ, ಮತ್ತೆ ಕೆಟ್ಟದಿಲ್ಲ. ನಮ್ಮವರಿಗೆ ಒಳ್ಳೆಯದನ್ನು ಮಾಡಬೇಕು ಅಂತ ಹೊರಟೆ ಒಳ್ಳೆಯದಾಗಿ, ದೇವತೆಗಳನ್ನೆಲ್ಲ ಕೆಟ್ಟವರನ್ನಾಗಿಸುವ ಅನ್ನೋ ಹಾಗೆ ಹೊರಟೆಯವರನ್ನು ಕೆಟ್ಟದನ್ನಾಗಿಸಿ ಅವರ ಸೌಭಾಗ್ಯ ಎಲ್ಲ ಕಿತ್ತುಕೊಂಡು ನನ್ನ ಜೊತೆಯಲ್ಲಿ ಬಂದವರು ನಾನು ಇಷ್ಟವರಿಗೆ ಯಾರನ್ನು ಬಿಡಲಿಲ್ಲ. ಈ ಪ್ರಕರಣದಲ್ಲಿ ಮಾತ್ರ ಒಳ್ಳೆಯದಾಗಬೇಕು ಅಂತ ಹಿಡಿದದೆಲ್ಲ ಕೆಟ್ಟದಾಗಿ, ಕೆಟ್ಟದಾಗಬೇಕು ಅನ್ನೋ ಯೋಚನೆ ಮಾಡಿದೆಲ್ಲ ಅವರಿಗೆಲ್ಲ ಒಳ್ಳೆಯದಾಗಲಿಕ್ಕೆ ತೊಡಗಿ. ಇದರಿಂದೆಲ್ಲ ಆಲೋಚನೆ ಮಾಡಬೇಕು. ನಮಗೆ ಕಾಲ ವಿಪರೀತವಾದ ಕಾಲಕ್ಕೆ ಎಂತಹ ಸಮರ್ಥನಾದರೂ ಅದರಲ್ಲಿ ತೊಡಗಿಸಿಕೊಳ್ಳಕೂಡದು. ಹರಿಯುತ್ತಿರುವಂತಹ ಪ್ರವಾಹದಲ್ಲಿ ಈಜುವ ಸಾಮರ್ಥ್ಯವನ್ನು ಹೊಂದಿದವನಾದರೂ ನಮ್ಮ ಪ್ರಾಣವನ್ನು ಮೀರಿ ಸೆಳೆತ ನಮ್ಮನ್ನು ಎಳೆಯುತ್ತದಂತಾದ್ರೆ ಆ ಕಾಲಕ್ಕೆ ದಡ ಸೇರಬೇಕಾದದ್ದು ಬುದ್ಧಿವಂತಿಕೆ ನಮಗೆ ಆಗಬೇಕಾದದ್ದು ಅದೇ ಆಗಬೇಕು. ನಿನಗೆ ಮದುವೆ ಆಗಬೇಕು, ನನಗೆ ಮದುವೆ ಅಂತ ಆಗುವುದಿದ್ರೆ ಆಕೆಯನ್ನು ಹೊರತು ಬೇರೆ ಅವಳನ್ನು ಮದುವೆ ಆಗಿದ್ದಾನೆ ನೀನು ಹೊರಗೆ ನನಗೆ ಮಾತ್ರ ಮದುವೆ ಆಗಿದೆ. ಸಮಸ್ತ ದಾನವ ಸಾಮ್ರಾಜ್ಯದಲ್ಲಿ ಎಲ್ಲ ಮದುವೆ ಆಗ್ತದೆ. ವಿಪರೀತ ಅರ್ಥದಲ್ಲಿ ಹೇಳಿದ್ದಾರೆ. ಮದುವೆ ಅನ್ನುವ ಮಂಗಲ ಕಾರ್ಯವನ್ನು ಮನಸ್ಸಿನಲ್ಲಿ ಹಂಬಲಿಸಿದ್ದಿ. ಆದರೆ ನಿನ್ನನ್ನು ನಂಬಿದ ಪ್ರತಿಯೊಬ್ಬ ದಾನವು ನೀರನ ಮನೆಯಲ್ಲೂ ಅಮಂಗಲದ ಸೂತಕದ ಛಾಯೆ ನರ್ತಿಸುವುದು ನನ್ನ ಕಣ್ಣಿಗೆ ಸ್ಪಷ್ಟವಾಗಿ ಕಾಣಿಸುತ್ತದೆ. ಬೇಡ ಪ್ರಭಾ, ಬೇಡ. ಅವಳನ್ನು ಕೈ ಹಿಡಿದು ನಿನ್ನ ವಾಮಭಾಗವನ್ನು ಅಲಂಕರಿಸುವ ಹೆಣ್ಣಾಗಿ ಸ್ವೀಕರಿಸ್ತೇನೆ ಎನ್ನುವ ನಿರ್ಣಯವೇ ತಪ್ಪು. ಕೊಡಮಡು ಕೊಡಮಡು ಹೌದೌದು, ಅವಳ ಕೈ ಹಿಡಿಯುವ ಯೋಚನೆ ಮಾಡಿದ್ದೆ ತಪ್ಪು. ಬ್ರಹ್ಮ ಕೊಟ್ಟ ಆಯುಷ್ಯದಷ್ಟು ಕಾಲ ಬದುಕಿದ್ರೆ ಇಲ್ಲಿ 1000 ಹೆಣ್ಣನ್ನು ಮದುವೆ ಆಗುವುದು. ಆದರೆ ಈ ಸಾವು ತರುವ ಹೆಣ್ಣನ್ನು ಮದುವೆ ಆಗುವ ಯೋಚನೆ ಬೇಡ. ಅವಳ ಕಾಲು ಮುಂದಿನಿಂದ ಹೇಳಲಿಲ್ಲ. ಹಿಂದಿನವರು ಆವತ್ತಿನಿಂದ ಹೇಳ್ತಾ ಬರ್ತಾ ಇದ್ದಾರೆ. ಧೂರ್ತ ಶುಂಭ ಹೇಳಿ ಹೇಳಿದವರನ್ನು ನಾವು ಸುಮ್ಮನೆ ಬಿಟ್ಟವನಲ್ಲ. ಧೃತಮ್ನ ಚಿಂತೆಯ ಪ್ರಾಜ್ಞ ಎನ್ನುವ ಹಾಗೆ ಹಿರಿಯರು ಹೇಳಿದಂತಹ ಮಾತನ್ನು ನೆನಪಿಗೆ ಪ್ರಾಜ್ಞನಾದವ ಕಳೆದು ಹೋದದರ ಬಗ್ಗೆ ಚಿಂತಿಸುವುದಿಲ್ಲ. ಮುಂದೆ ಮಾಡಬೇಕಾದ ಕಾರ್ಯದ ಬಗ್ಗೆ ಚಿಂತನೆಯನ್ನು ಮಾಡುತ್ತಾನೆ. ಅದೇ ಹೇಳುದು, ಹೋದದ್ದು ಹೋಯ್ತಲ್ಲ, ಮುಂದಿನದರ ಬಗ್ಗೆ ಯೋಚನೆ ಮಾಡುವ. ಕೇವಲ ಹೆಣ್ಣೊಬ್ಬಳು ಶುಂಭನಿಗೆ ಪಂಥಾಹ್ವಾನವನ್ನು ನೀಡಿದ್ದಾರೆ ಎಂದಾದ್ರೆ ಏನರ್ಥ? ಶುಂಭನಿರುತ್ತಾ ಇದಕ್ಕೆ ಬದ್ಧ ವೈರ್ಯಾಗಿ ಮುಂದುವರಿಯುತ್ತೇನೆ ಎನ್ನುವ ಹಾಗೆ ಹೊರಟು ನಿಂತವನಿದ್ದೇನೆ. ಆಕೆಯ ಬಳಿಗೆ ಹೋಗ್ತೇನೆ, ಬರುತ್ತಿದ್ದರೆ ಕರೆತರುತ್ತೇನೆ, ಆಕೆಯನ್ನು ಮದುವೆಯಾಗುತ್ತೇನೆ. ಒಂದು ವೇಳೆ ಇದಕ್ಕೆ ಒಪ್ಪದೆ ಯುದ್ಧವೇ ಬದ್ಧವೆಂದು ಮುಂದಾದರೆ ಯುದ್ಧವನ್ನು ಮಾಡುತ್ತೇನೆ. ಯುದ್ಧದಲ್ಲಿ ಗೆದ್ದರೆ ಧನಾಂಗನೆಯ ಸಾನ್ನಿಧ್ಯ, ಸೋತರೆ ಸುರಾಂಗನೆಯ ಸಾನ್ನಿಧ್ಯ. ಬದುಕಿ ಉಳಿದು ನರಕ ಯಾತ್ರೆಯನ್ನು ಅನುಭವಿಸುವುದಕ್ಕೆ ನಾನು ಶಕ್ತನಲ್ಲ. ಒಂದು ವೇಳೆ ಆ ರೀತಿ ಆದ್ರೆ ಆಕೆಯಿಂದಲೇ ಮೋಕ್ಷವನ್ನು ಪಡೆಯುತ್ತೇನೆ ಎನ್ನುವ ಹಾಗೆ ಮುಂದುವರಿಯುವ ನನ್ನ ಅಂತರಂಗದ ಮಾತನ್ನು ನಾನು ಬಹಿರಂಗಪಡಿಸಿದ್ದೇನೆ. ರಕ್ತ ಬೀಜ ಕೇವಲ ಹೆಣ್ಣಿನ ಯುದ್ಧ ಎಂದಾಕ್ಷಣ ನೀವು ಹೆದರಿದೆಯೇನೋ? ಹೆದರಿದೆಯಾ? ನಾಟ್ಯಾನ ಮನೆಗೆ
ಸುರಿಸಬೇಕು. ಅಲ್ಲ, ಕಾಲ ಸನ್ನಿಹಿತವಾಗಿದೆ. ಹಾಗಿದ್ರೆ ಅದನ್ನೇ ಹೇಳಬಹುದಿತ್ತಲ್ಲ. ಹೆಣ್ಣೊಬ್ಬಳಿಗೆ ಜೊಲ್ಲು ಸುರಿಸುವ ಒಬ್ಬ ಕಾಮುಕನಾಗ